Thank you, Jesus. Praise Jesus. Hallelujah. Hallelujah. ಪ್ರಿಯರೇ, ದೇವರ ವಾಕ್ಯವು ಜೀವಂತವಾದುದಾಗಿದೆ. ಈ ದೇವರ ವಾಕ್ಯವು ಅತ್ಯಂತ ವಿಶಿಷ್ಟವಾದುದಾಗಿದೆ. ಅದಕ್ಕಾಗಿಯೇ ನಾವು ಅರ್ಥ ಮಾಡಿಕೊಳ್ಬೇಕು, ದೇವರ ವಾಕ್ಯದ ಆ ಸ್ವರೂಪವನ್ನ, ಆ ಸ್ವಭಾವವನ್ನ ಅಧ್ಯಯನ ಮಾಡುವಂಥದ್ದು ತುಂಬಾ ವಿಶಿಷ್ಟವಾದುದಾಗಿದೆ ಎಂಬುದಾಗಿ. ನಿಮ್ಮ ಇಡೀ ಜೀವಿತದಲ್ಲಿ ನೀವು ನೋಡಿದಂತಹ ಎಲ್ಲದಕ್ಕಿಂತಲೂ ವಿಭಿನ್ನವಾದುದಾಗಿದೆ. ನೀವು ದೇವರ ವಾಕ್ಯವನ್ನ ಕೇವಲ ಇದು ಕಪ್ಪು ಮತ್ತು ಕೆಲವೊಮ್ಮೆ ಯೇಸು ಸ್ವಾಮಿ ನುಡಿದಂತಹ ನುಡಿಗಳನ್ನ ಕೆಂಪು ಬಣ್ಣದಲ್ಲಿ ಬಿಳಿ ಕಾಗದದಲ್ಲಿ ಬರೆಯಲಾಗಿರುವಂಥದ್ದು ಎಂಬುದಾಗಿ ನೀವು ಹೇಳಬಹುದು. ಆದರೆ ಅದಕ್ಕಿಂತಲೂ ಕೂಡ ಹೆಚ್ಚಿನ ಒಂದು ಮಹತ್ವವನ್ನ ದೇವರ ವಾಕ್ಯ ಹೊಂದಿರುವಂಥದ್ದು. ಆ ದೇವರ ವಾಕ್ಯದ ನಿಜವಾದಂತಹ ಆ ಸ್ವರೂಪವನ್ನ, ಆ ಸ್ವಭಾವವನ್ನ ಬೈಬಲ್ನ ಮೂಲದಿಂದ ನಾವು ಕಂಡುಕೊಳ್ಳಬಹುದು. ಹಾಲೆಲೂಯ, ಹಾಲೆಲೂಯ. ಈಗ ನಾವು ಕೀರ್ತನೆ 33ನೇ ಅಧ್ಯಾಯ ವಾಕ್ಯ 6 ನೋಡೋಣ. ಸಾಮ್ ಚಾಪ್ಟರ್ 33 ವರ್ಸ್ 6. ಕೀರ್ತನೆ 33 ವಾಕ್ಯ 6. ಇಲ್ಲಿ ವಾಕ್ಯ ಹೇಳ್ತದೆ, ಸೃಷ್ಟಿಯಾಯಿತು ಗಗನಮಂಡಲ ಆತನ ನುಡಿಯೊಂದಕ್ಕೆ, ರೂಪುಗೊಂಡಿತು ತಾರಾಮಂಡಲ ಅವನುಸಿರು ಮಾತ್ರಕ್ಕೆ. ಇಲ್ಲಿ ಎರಡು ಕಾರ್ಯ ನೋಡ್ತದವೆ, ಆತನ ನುಡಿಯೊಂದಕ್ಕೆ ಮತ್ತು ಅವನುಸಿರು ಮಾತ್ರಕ್ಕೆ. ಅದೇ ತರ ಇಲ್ಲಿ ನೋಡ್ತದವೆ ERV ಬೈಬಲ್ ಅಲ್ಲಿ, ಯೆಹೋವನು ಆಜ್ಞಾಪಿಸಲು ಆಕಾಶವು ಸೃಷ್ಟಿಯಾಯಿತು, ಆತನ ಉಸಿರು ಭೂಮಿಯ ಮೇಲಿರುವ ಸಮಸ್ತವನ್ನು ಸೃಷ್ಟಿಸಿತು. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಇಲ್ಲಿ ಉಸಿರು ಎಂಬ ಪದದ ಅರ್ಥ ಏನಂತಂದ್ರೆ ಆತ್ಮ ಎಂಬುದಾಗಿ, ಸ್ಪಿರಿಟ್. ಸೊ ನಾವಿಲ್ಲಿ ನೋಡ್ತೇವೆ, ಪ್ರಭುವಿನ ನುಡಿಯಿಂದ ಆಕಾಶವು, ಆತನ ಉಸಿರಿನಿಂದ ಅಂದರೆ ಆತ್ಮದಿಂದ ಭೂಮಿಯ ಮೇಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಲಾಯಿತು ಎಂಬುದಾಗಿ. ಅದೇ ರೀತಿ ದೇವರ ವಾಕ್ಯದಲ್ಲಿ ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 63 ನೋಡ್ತೇವೆ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 6 ವರ್ಸ್ 63 ಅಲ್ಲಿ ನೋಡ್ತೇವೆ, ಯೇಸು ಹೇಳಿದ್ದಾರೆ, ನಾನು ನುಡಿದಿರುವ ನನ್ನ ಮಾತುಗಳು ಅಥವಾ ನನ್ನ ವಾಕ್ಯಗಳು ಆತ್ಮವಾಗಿವೆ ಎಂಬುದಾಗಿ. ಅಂದ್ರೆ ದೇವರ ವಾಕ್ಯವು ಆತ್ಮವಾಗಿವೆ ಎಂಬುದಾಗಿ. ಹಾಗೆ ಪ್ರಿಯರೇ, ಆ ನುಡಿಗಳು ಅಂದ್ರೆ ದೇವರ ವಾಕ್ಯಗಳು ಮತ್ತು ದೇವರ ಆತ್ಮರ ನಡುವೆ ನಿಕಟವಾದಂತಹ ಒಂದು ಸಂಬಂಧ ಇದೆ. ಸೊ ಈ ಎರಡು ಪದಗಳು ಅಂದ್ರೆ ಪವಿತ್ರಾತ್ಮರು ಮತ್ತು ಸರ್ವಶಕ್ತ ದೇವರ ಉಸಿರು, ದೇವರ ನುಡಿ ಮತ್ತು ದೇವರ ಆತ್ಮ, ಇವೆರಡೂ ಕೂಡ ಒಂದಕ್ಕೊಂದು ಬಹಳ ಹತ್ತಿರದಲ್ಲಿವೆ. ಅಷ್ಟು ಮಾತ್ರ ಅಲ್ಲ, ಇವೆರಡು ಯಾವಾಗಲೂ ಕೂಡ ಒಟ್ಟಿಗೆ ಕಾರ್ಯನಿರ್ವಹಿಸುವಂತವುಗಳು. ಹಾಗಾಗಿ ಇವೆರಡೂ ಕೂಡ ಬಹಳ ಒಂದು ಪ್ರಭಾವವನ್ನು ಬೀರುವಂತಹ ಪ್ರಭಾವಶಾಲಿಯಂತಹ ಶಕ್ತಿಗಳಾಗಿವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ದೇವರ ನುಡಿಯಿಂದ ಮತ್ತು ದೇವರ ಆತ್ಮದಿಂದ ಇಡೀ ವಿಶ್ವವನ್ನ ಅಸ್ತಿತ್ವಕ್ಕೆ ತರಲಾಯಿತು. ಭೂಮಿಯ ಸಮಸ್ತವನ್ನ, ಆಕಾಶವನ್ನ, ಎಲ್ಲವನ್ನ ಅಸ್ತಿತ್ವಕ್ಕೆ ತರಲಾಯಿತು. ಸೊ ದೇವರ ನುಡಿಯಿಂದ ಮತ್ತು ದೇವರ ಆತ್ಮದಿಂದ ಆಕಾಶವನ್ನ ಮತ್ತು ಭೂಮಿಯ ಮೇಲಿರುವಂತಹ ಸಮಸ್ತವನ್ನು ಕೂಡ ಸೃಷ್ಟಿ ಮಾಡಲಾಯಿತು. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ಮುಖ್ಯ ತತ್ವ ಏನಂತಂದ್ರೆ, ದೇವರ ವಾಕ್ಯ ಮತ್ತು ದೇವರ ಆತ್ಮ ಯಾವಾಗಲೂ ಕೂಡ ಒಟ್ಟಿಗೆ ಕಾರ್ಯನಿರ್ವಹಿಸುವಂಥದ್ದು. ಇವೆರಡೂ ಕೂಡ ಪರಿಪೂರ್ಣವಾದಂತಹ ಒಂದು ಸಾಮರಸ್ಯದಿಂದ ಅಂದ್ರೆ ಅನ್ಯೋನ್ಯತೆಯಿಂದ ಕಾರ್ಯನಿರ್ವಹಿಸ್ತವೆ. ಹಾಲೆಲೂಯ, ಹಾಲೆಲೂಯ. ಬೇರೆ ಬೈಬಲ್ನ ಆರಂಭದಲ್ಲಿ ಆದಿಕಾಂಡದಲ್ಲಿ ನೋಡ್ತೇವೆ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರ ಆತ್ಮರು ಜಲರಾಶಿ ಮೇಲೆ ಚಲಿಸ್ತಾ ಇದಾರೆ. ಅಲ್ಲಿ 2ನೇ ವಾಕ್ಯ ನೋಡ್ತದೆ, ಆದಿಕಾಂಡ 1ನೇ ಅಧ್ಯಾಯ ವಾಕ್ಯ 2 ನೋಡ್ತೇವೆ, ಭೂಮಿಯು ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು, ದೇವರ ಆತ್ಮ ಜಲರಾಶಿ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಕಗ್ಗತ್ತಲನ್ನ ಅಂದ್ರೆ ಆದಿ ಸಾಗರದ ಮೇಲೆ ಆವರಿಸಿಕೊಂಡಿರುವಂತಹ, ಇಡೀ ಭೂಮಿಯನ್ನು ಆವರಿಸಿಕೊಂಡಿರುವಂತಹ ಆ ಕಗ್ಗತ್ತಲು
ಆ ಕಗ್ಗತ್ತಲನ್ನ ದೇವರು ಕಣ್ಣಾರೆ ನೋಡಿದ್ರು ಕೂಡ ಅವರು ಬಾಯಿ ತೆರೆದು ಬೆಳಕಾಗಲಿ ಎಂಬುದಾಗಿ ನುಡಿದರು. ಅಲ್ಲಿ ಏನಿದೆಯೋ ಅದನ್ನು ನುಡಿಲಿಲ್ಲ, ಅಲ್ಲಿಗೆ ಏನ್ ಬೇಕಾಗಿದೆಯೋ ಅದನ್ನ ಬಾಯಿ ತೆರೆದು ನುಡಿದ್ರು, ಬೆಳಕಾಗಲಿ ಎಂಬುದಾಗಿ ನುಡಿದ್ರು. ಆಗ ದೇವರ ಆತ್ಮರು ಆ ನುಡಿಯನ್ನ ತೆಗೆದುಕೊಂಡು ಅದಕ್ಕನುಗುಣವಾಗಿ ಕಾರ್ಯ ಮಾಡಲು ಪ್ರಾರಂಭಿಸಿದರು. ಹಾಗಾಗಿ ನನ್ನ ಪ್ರಿಯರೇ, ದೇವರ ಸೃಷ್ಟಿಯ ಕಾರ್ಯವನ್ನ ನೋಡುವಾಗ ನಮ್ಗೆ ಗೊತ್ತಾಗ್ತದೆ, ದೇವರು ತಮ್ಮ ನುಡಿಯನ್ನ ನುಡಿದರು, ಆಗ ದೇವರ ಆತ್ಮರು ಆ ನುಡಿಗನುಗುಣವಾಗಿ ಎಲ್ಲವನ್ನು ಸೃಷ್ಟಿಸಿದರು ಎಂಬುದಾಗಿ. ಅದೇ ರೀತಿ ಇಲ್ಲಿ ಭೂಮಿಯ ಇಲ್ಲಿ ಈ ಭೂಮಿ ಕತ್ತಲೆಯಿಂದ ಆವರಿಸಿಕೊಂಡಿರುವಂತಹ ಅದೇ ಸ್ಥಳದಲ್ಲಿ ದೇವರ ಆತ್ಮರು ಜಲರಾಶಿ ಮೇಲೆ ಚಲಿಸ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರ್ಯವನ್ನು ಕೂಡ ಮಾಡ್ತಾ ಇಲ್ಲ, ಯಾವುದನ್ನು ಕೂಡ ಸೃಷ್ಟಿ ಮಾಡ್ತಾ ಇಲ್ಲ. ಆದರೆ ಯಾವಾಗ ದೇವರು ಬೆಳಕಾಗಲಿ ಎಂಬುದಾಗಿ ನುಡಿದರು, ಅದೇ ಕ್ಷಣ ದೇವರಾತ್ಮರು ದೇವರ ಬಾಯಿಂದ ಬಂದಂತಹ ಆ ನುಡಿಯನ್ನು ತೆಗೆದುಕೊಂಡು ಬೆಳಕನ್ನು ತಂದುಕೊಟ್ರು. ಸೊ ಇಡೀ ವಿಶ್ವವನ್ನೇ ಸೃಷ್ಟಿಸಿದಂತಹ ಆ ಸೃಜನಶೀಲ ಶಕ್ತಿ ಅಂದ್ರೆ ಕ್ರಿಯೇಟಿವ್ ಪವರ್ ಯಾವುದಂದ್ರೆ ದೇವರ ವಾಕ್ಯ, ಅಂದ್ರೆ ದೇವರ ನುಡಿ ಮತ್ತು ದೇವರ ಆತ್ಮರು ಒಟ್ಟಾಗಿ ಕಾರ್ಯ ಮಾಡಿದ್ದರಿಂದಾಗಿ ಸಮಸ್ತವನ್ನ ಸೃಷ್ಟಿ ಮಾಡಲಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನ ಮತ್ತು ದೇವರ ಆತ್ಮರನ್ನ ಸ್ವೀಕಾರ ಮಾಡಿದಾಗ ನಿಜವಾಗಿಯೂ ನಾವು ಒಟ್ಟಾಗಿ ದೇವರ ಸೃಜನಶೀಲ ಶಕ್ತಿಯನ್ನ ಅಂದ್ರೆ ಕ್ರಿಯೇಟಿವ್ ಪವರ್ ಅನ್ನ ನಾವು ಪಡೆದುಕೊಂಡಿದ್ದೇವೆ. ಮತ್ತೊಮ್ಮೆ ನಾನು ಹೇಳ್ತೇವೆ, ಹಲೋ, ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದಾನೆ, ನೀವು ನಿಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನ ಮತ್ತು ದೇವರ ಆತ್ಮರನ್ನ ಸ್ವೀಕರಿಸಿಕೊಂಡಾಗ ಅದೇ ಕ್ಷಣ ಪ್ರಿಯರೇ, ನಿಜವಾಗಿಯೂ ನೀವು ಒಟ್ಟಾಗಿ ದೇವರ ಕ್ರಿಯೇಟಿವ್ ಪವರ್, ಗಾಡ್ಸ್ ಕ್ರಿಯೇಟಿವ್ ಪವರ್, ದೇವರ ಸೃಜನಶೀಲ ಶಕ್ತಿಯನ್ನ ನೀವು ಪಡ್ಕೊಂಡಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಈ ಎರಡು ಅಂಶಗಳು ಒಟ್ಟಾಗಿ ಸೇರಿಕೊಂಡಾಗ, ಒಂದುಗೂಡಿದಾಗ ಇವೆರಡು ಇಡೀ ವಿಶ್ವದಲ್ಲಿರುವ ಪ್ರತಿಯೊಂದನ್ನು ತಂದಂತಹ ಶಕ್ತಿಯಾಗಿದೆ. ಇವೆರಡು ಕೂಡ ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿರುವಂತಹ ಈ ಎರಡು ಶಕ್ತಿಗಳು, ದೇವರ ನುಡಿ ಮತ್ತು ದೇವರ ಆತ್ಮರು, ಅವೆರಡು ಒಟ್ಟಾಗಿ ಸೇರಿ ಕ್ರಿಯೇಟಿವ್ ಪವರ್ ಅನ್ನ ಸೃಷ್ಟಿಸುವ ಶಕ್ತಿಯನ್ನ ಯಾವ ರೀತಿ ಅಲ್ಲಿ ಕಾರ್ಯವನ್ನು ಮಾಡಿದ್ವೋ, ಅದೇ ರೀತಿ ಅದೇ ಸೇಮ್ ಪವರ್ ಅನ್ನ, ಕ್ರಿಯೇಟಿವ್ ಪವರ್, ಸೃಜನಶೀಲ ಶಕ್ತಿಯು ನಮ್ಮಲ್ಲಿ ಪ್ರತಿ ಒಬ್ಬೊಬ್ಬರಲ್ಲೂ ಕೂಡ ಈಗ ನೆಲೆಗೊಂಡಿದೆ. ದೇವರ ವಾಕ್ಯವು ಎಂದಿಗೂ ವಿಫಲವಾಗೋದಿಲ್ಲ. ಹಲೋ, ಮತ್ತೊಮ್ಮೆ ಹೇಳ್ತಾನೆ, ದೇವರ ವಾಕ್ಯವು ಎಂದಿಗೂ ವಿಫಲವಾಗುವುದಿಲ್ಲ. ಇದನ್ನ ನೋಡ್ಬೋದು ಪ್ರಿಯರೇ, ಯೆಶಾಯ ಪ್ರವಾದಿ ಗ್ರಂಥ 55ನೇ ಅಧ್ಯಾಯ ವಾಕ್ಯ 11ರಲ್ಲಿ, ಐಸಾಯ ಚಾಪ್ಟರ್ 55 ವರ್ಸ್ 11, ಇಲ್ಲಿ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹೊರತು, ನನ್ನ ಉದ್ದೇಶವನ್ನ ಕೈಗೂಡಿಸದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಡೀ ವಿಶ್ವದಲ್ಲಿರುವಂತಹ ಶಕ್ತಿಗಿಂತ ಮಿಗಿಲಾದಂತಹ ಅತಿ ದೊಡ್ಡ ಶಕ್ತಿಯನ್ನ ದೇವರು ನಮಗೆ ನೀಡಿದ್ದಾರೆ. ಅವ್ರು ನಮಗೆ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ನಮ್ಮಲ್ಲಿ ಏನನ್ನ ಕೇಳ್ತಾ ಇದಾರೆ ಅಂದ್ರೆ, ನೀವು ನನ್ನ ವಾಕ್ಯವನ್ನು ತೆಗೆದುಕೊಂಡು ನಿಮ್ಮ ಹೃದಯದಲ್ಲಿ ಬಿತ್ತನೆ ಮಾಡಿಕೊಂಡು ನಿಮ್ಮ ಬಾಯಿಂದ ನುಡಿಯಲು ನೀವು ನಿಜವಾಗಿಯೂ ಸಿದ್ಧರಾಗಿದ್ದೀರಾ. ನೀವು ನಿಜವಾಗಿಯೂ ನುಡಿಯುವುದಾದ್ರೆ ಅದು ನಿಮ್ಮ ಒಳಗಡೆ ಗಾಡ್ ಜಸ್ಟ್ ಆ ಬೀಜ ಬಿತ್ತಲ್ಪಟ್ಟು ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಫಲವನ್ನ ತಂದು ಕೊಡ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಲ್ಲೆಲೂಯಾ. ಎಲ್ಲರೂ ಸಂಪೂರ್ಣವಾಗಿ ಕಣ್ಣುಗಳನ್ನು ಮುಚ್ಚೋಣ. ಅಪ್ಪ ತಂದೆಯೇ, ನಿಮ್ಮ ನುಡಿ, ನಿಮ್ಮ ಆತ್ಮರು ಒಟ್ಟಾಗಿ ಒಂದಾಗಿ ಕಾರ್ಯನಿರ್ವಹಿಸ್ತಾರೆ ಎಂಬುದಾಗಿ ಇಂದು ನಮಗೆ ಆ ಸತ್ಯವನ್ನ ನೀವು ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಯೇಸುವಿನ ನಾಮದಲ್ಲಿ ನಾವು ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ನನ್ನ ಬಾಯಿಂದ ಹೊರಬರುವಂತ ನುಡಿಗಳು ವಿಶ್ವಾಸ ತುಂಬಿರುವಂತ ನುಡಿಗಳಾಗಿವೆ. ಈ ವಿಶ್ವಾಸ ತುಂಬಿರುವಂತ ನುಡಿಗಳನ್ನ ನಿಮ್ಮ ಆತ್ಮರು ತೆಗೆದುಕೊಂಡು ನನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನ ಸೃಷ್ಟಿಸುವಂತಾಗಲಿ.
ಅಷ್ಟು ಮಾತ್ರವಲ್ಲ, ನನ್ನ ವಿರುದ್ಧವಾಗಿ ಬರುತ್ತಿರುವಂತಹ ಎಲ್ಲ ಹಳೆಯ ಕಾರ್ಯಗಳನ್ನ, ಹಳೆಯ ಆಲೋಚನೆಗಳನ್ನ, ಹಳೆಯ ವಿಷಯಗಳನ್ನ ಸಂಪೂರ್ಣವಾಗಿ ನಾಶಗೊಳಿಸಲಿ, ಸಂಪೂರ್ಣವಾಗಿ ಕೊನೆಗೊಳಿಸಲಿ. ನಿಮ್ಮ ನುಡಿಯ ಮೂಲಕ ಮತ್ತು ನಿಮ್ಮ ಆತ್ಮರ ಮೂಲಕ ನನ್ನಲ್ಲಿರುವಂತಹ ಪ್ರತಿಯೊಂದು ದೌರ್ಬಲ್ಯಗಳನ್ನ, ನನ್ನಲ್ಲಿರುವಂತಹ ಪ್ರತಿಯೊಂದು ನೋವಿನ ಭಾವನೆಗಳನ್ನ, ನಾನು ನನ್ನ ಹಿಂದೆ ಅನುಭವಿಸಿದಂತಹ ಎಲ್ಲವುಗಳನ್ನ, ಎಲ್ಲ ನೋವುಗಳನ್ನ ನಿಮ್ಮ ನುಡಿಯು ಸಂಪೂರ್ಣವಾಗಿ ನಾಶಗೊಳಿಸಿ, ಎಲ್ಲ ದೌರ್ಬಲ್ಯತೆಗಳನ್ನ, ಎಲ್ಲ ಪ್ರತಿಯೊಂದು ಕೆಟ್ಟ ಅಭ್ಯಾಸವನ್ನ, ಎಲ್ಲ ಬಲಹೀನತೆಯನ್ನ ನಾಶ ಮಾಡಿ ನನ್ನ ಜೀವಿತದಲ್ಲಿ ಚೇತರಿಕೆಯನ್ನ ಮತ್ತು ಪುನಃಸ್ಥಾಪನೆಯನ್ನ ನನ್ನ ಜೀವನದಲ್ಲಿ ತಂದುಕೊಡುವುದಕ್ಕಾಗಿ ಸ್ತೋತ್ರ. ನನ್ನ ಪ್ರಿಯ ಸಹೋದರರೇ, ಯೇಸು ನಿಮ್ಮನ್ನ ಯಥೇಚ್ಛವಾಗಿ ಪ್ರೀತಿಸುತ್ತಾರೆ. ಇದನ್ನು ನೀವು ಕೂಡ ಪುನರಾವರ್ತಿಸಿರಿ. ಪ್ರತಿಯೊಬ್ಬರು ಕೂಡ ಬಾಯ್ತಿ ನುಡಿಯಿರಿ. ಪ್ರಭು ಯೇಸುವೇ, ನೀವು ನನ್ನನ್ನು ಪ್ರೀತಿಸುವುದಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವೇ, ನೀವು ನನ್ನನ್ನು ಪ್ರೀತಿಸುತ್ತೀರಿ ಮತ್ತು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪ್ರಭು ಯೇಸುವೇ, ನೀವು ನನ್ನನ್ನು ಪ್ರೀತಿಸುತ್ತೀರಿ ಮತ್ತು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪ್ರಿಯರೇ, ನೀವು ಈ ವಾಕ್ಯವನ್ನು ನುಡಿಯುವಾಗ ನೀವು ನುಡಿಯುತ್ತಿರುವಂತಹ ಆ ಪ್ರೀತಿಯು ಇಡೀ ಬ್ರಹ್ಮಾಂಡದ ದೊಡ್ಡ ಶಕ್ತಿಯಾಗಿದೆ, ಇಡೀ ಭೂಲೋಕದ ದೊಡ್ಡ ಶಕ್ತಿಯಾಗಿದೆ. ಈ ದೇವರ ಪ್ರೀತಿಯು ನಿಮ್ಮ ಹಿಂದಿನ ಜೀವಿತದಲ್ಲಿ ಆಗಿರುವಂತಹ ಎಲ್ಲ ನೋವುಗಳನ್ನ ಗುಣಪಡಿಸುವಂತದ್ದಾಗಿದೆ. ನೀವು ಈ ವಾಕ್ಯವನ್ನು ಬಾಯ್ತು ನುಡಿಯುವಾಗಲೇ ಆ ಎಲ್ಲ ನೋವುಗಳನ್ನ ಆ ಪ್ರೀತಿಯು, ದೇವರ ಪ್ರೀತಿಯು ಗುಣಪಡಿಸುತ್ತಾ ಇದೆ. ನೀವು ಈ ವಾಕ್ಯ ನುಡಿಯುವಾಗ ದೇವರು ನನ್ನನ್ನು ಪ್ರೀತಿಸ್ತಾರೆ, ಇದು ನಂಬಲು, ನುಡಿಯಲು, ಧ್ಯಾನಿಸಲು ಪ್ರಾರಂಭಿಸುವಾಗ ದೇವರ ಸಾಮ್ರಾಜ್ಯಕ್ಕೆ ಸಂಬಂಧಪಡದಂತಹ ಯಾವುದಾದರೂ ನಿಮ್ಮಲ್ಲಿ ಬೆಳೆಯುತ್ತಿದ್ದಲ್ಲಿ ಅವುಗಳೆಲ್ಲವನ್ನ ಸರ್ವನಾಶ ಮಾಡುತ್ತಿದೆ. ತಂದೆಯ ದೇವರು ನಿಮ್ಮನ್ನ ಯಾವುದೇ ಎಲ್ಲೆಲ್ಲದೆ ಪ್ರೀತಿಸುತ್ತಿದ್ದಾರೆ. ಅವರು ಇದೀಗ ಪ್ರಿಯರೇ ನಿಮ್ಮೊಂದಿಗೆ ನಿಮ್ಮ ಜೊತೆಯಲ್ಲಿದ್ದಾರೆ. ಅವರು ನಿಮ್ಮನ್ನ ಬಿಡುಗಡೆ ಮಾಡ್ತಿದ್ದಾರೆ. ನನ್ನ ಪ್ರಿಯ ಸ್ನೇಹಿತರೆ, ಇಂದಿನಿಂದ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿದ್ರು ಕೂಡ ನೀವು ಬಾಯಿ ತೆರೆದು ಹೇಳಿ, ಯೇಸುವೇ, ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಿ ಮತ್ತು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವು ನನ್ನನ್ನು ಬಿಡುಗಡೆ ಮಾಡಿದ್ದೀರಿ ಎಂಬುದಾಗಿ. ಪ್ರಭು ಯೇಸುವೇ, ನಿಮ್ಮ ನಾಮದಲ್ಲಿ ನಮಗೆ ಬಿಡುಗಡೆ ಮಾಡಿದ್ದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನ, ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ. ಆಮೆನ್, ಆಮೆನ್, ಆಮೆನ್.